ಜಿಎಚ್ಎಂ ಫೌಂಡೇಶನ್ ವತಿಯಿಂದ ಕೊಳತಮಜಲು ಮೊಹಿಯುದ್ದೀನ್ ಜುಮಾ ಮಸೀದಿ ಮತ್ತು ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಶಾಖೆ ಆಶ್ರಯದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಸಹಯೋಗದೊಂದಿಗೆ ಮಹರೂಮ್ ಅಬ್ದುಲ್ ರಹಿಮಾನ್ ಕೊಳತಮಜಲು ಇವರ ಸ್ಮರಣಾರ್ಥ ಬೃಹತ್ ರಕ್ತದಾನ ಶಿಬಿರ ಜೂನ್ 8ರಂದು ಕೊಳತಮಜಲು ಮದ್ರಸಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಎಸ್ಕೆಎಸ್ಎಸ್ಎಫ್ನ ರಾಜ್ಯ ನಾಯಕ ಅನೀಸ್ ಕೌಸರಿ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು. ಕೊಳತಮಜಲು ಎಂಬ ಸಣ್ಣ ಊರಿನಲ್ಲಿ ಇಂತಹ ಘಟನೆ ನಡೆದಾಗ ಸಾಮಾನ್ಯವಾಗಿ ಆ ಪ್ರದೇಶದ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಊರಿನಲ್ಲಿ ಎಲ್ಲ ಧರ್ಮದವರು ದಿನಗೂಲಿ ಕೆಲಸ ಮಾಡಿಕೊಂಡು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೆಲಸವನ್ನು ಮಾಡಿಕೊಂಡು ದಿನ ದೂಡುವವರಾಗಿದ್ದಾರೆ. ಆ ಘಟನೆ ನಡೆದಾಗ ಎಲ್ಲ ಸಾಮಾನ್ಯರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ದರಿಂದ ಆ ಊರಿನಲ್ಲಿ ಒಳ್ಳೆಯ ಸಂದೇಶ ಕೊಡಲು ಮತ್ತು ಧೈರ್ಯ ಕೊಟ್ಟು ನಿರಾಶಾದಾಯಕ ಊರನ್ನಾಗಿ ಮಾಡಲು ಅದೇ ಊರಿನಲ್ಲಿ ರಕ್ತದಾನ ಶಿಬಿರವನ್ನು ಎಲ್ಲ ಧರ್ಮೀಯರನ್ನು ಸೇರಿಸಿಕೊಂಡು ಜಿಎಚ್ಎಂ ಫೌಂಡೇಶನ್ ವತಿಯಿಂದ ಕೊಳತಮಜಲು ಮೊಹಿಯುದ್ದೀನ್ ಜುಮಾ ಮಸೀದಿ ಮತ್ತು ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಶಾಖೆ ಆಶ್ರಯದಲ್ಲಿ ನಡೆಸಲಿದ್ದೇವೆ. ಈ ಸಂದೇಶ ಜಿಲ್ಲೆಗೆ, ರಾಜ್ಯ, ದೇಶಕ್ಕೆ ಮಾದರಿಯಾಗಲಿ ಎಂದು ಅನೀಶ್ ಕೌಸರಿ ಹೇಳಿದರು. ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಕೊಳತಮಜಲು ಅಬ್ದುಲ್ ರಹಿಮಾನ್ ಇವರ ಸ್ಮರಣಾರ್ಥ ಜೂನ್ 8ನೇ ತಾರೀಕಿನಂದು ಆದಿತ್ಯವಾರ ಕೊಳತಮಜಲು ಮದ್ರಸಾ ಸಭಾಂಗಣದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇದರ ಪ್ರಯುಕ್ತ ನಾವು ನಡೆಸ್ತಾ ಇದ್ದೇವೆ. ಅಬ್ದುಲ್ ರಹಿಮಾನ್ ಅವರ ಸಹೋದರ ಕೂಡ ನಮ್ಮ ಜೊತೆಗಿದ್ದಾರೆ. ಕರಾವಳಿಯ ಸಂಸ್ಕೃತಿ ಎನ್ನುವಂಥದ್ದು ಈಗ ಬಿಂಬಿಸಲ್ಪಡ್ತಾ ಇರುವಂಥದ್ದು ಜೀವಕ್ಕೆ ಜೀವ ತೆಗೆಯುವಂಥದ್ದು, ರಕ್ತಕ್ಕೆ ರಕ್ತ ತೆಗೆಯುವಂಥದ್ದು. ನಿಜ ಹೇಳಬೇಕಾದ್ರೆ ಕರಾವಳಿಯ ಸಂಸ್ಕೃತಿ ಅದಲ್ಲ. ಕರಾವಳಿಗರು ಕೇವಲ ನಮ್ಮ ಜಿಲ್ಲೆಯವರಿಗೆ ಮಾತ್ರ ರಕ್ತ ಕೊಡ್ತಾ ಇರುವಂಥದ್ದಲ್ಲ. ಇದೊಂದು ದೊಡ್ಡ ಮೆಡಿಕಲ್ ಸಿಟಿ. ಇಲ್ಲಿ ರಾಜ್ಯದಿಂದ, ಹೊರ ರಾಜ್ಯದಿಂದ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ, ಚಿಕಿತ್ಸೆ ಪಡೆದುಕೊಡ್ತಾರೆ. ಎಲ್ರಿಗೂ ಕೂಡ ಜಾತಿ ಭೇದವಿಲ್ಲದೆ ಇಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಲೇ ಇದೆ. ರಕ್ತ ಚೆಲ್ಲುವುದಕ್ಕೆ ಬದಲು ಮತ್ತೆ ರಕ್ತ ಕೇಳದೆ ರಕ್ತ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲಿ ಬೆಳೆದಿದೆ. ಇನ್ನಷ್ಟು ಅದನ್ನು ಬೆಳೆಸಬೇಕಾಗಿದೆ. ಜೀವಕ್ಕೆ ಜೀವ ತೆಗೆಯುವುದರ ಬದಲು ಜೀವ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಚರ್ಚಿಸಲ್ಪಡಬೇಕಾದದ್ದು ಜೀವ ತೆಗೆಯುವವರ ಕುರಿತಲ್ಲ, ಜೀವ ಕೊಡುವವರ ಕುರಿತು. ಜೀವ ಕೊಡುವವರ ಕುರಿತು ನಾವು ಚರ್ಚಿಸಿದರೆ ಒಂದೊಳ್ಳೆಯ ಸಮಾಜ ಸೃಷ್ಟಿಯಾಗ್ತದೆ. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಚಿಂತನೆ ಬೆಳೆಯುತ್ತದೆ. ಆ ಧನಾತ್ಮಕ ಚಿಂತನೆ ಒಂದು ಒಳ್ಳೆಯ ಜಿಲ್ಲೆಯನ್ನು, ಒಂದು ಒಳ್ಳೆಯ ರಾಜ್ಯವನ್ನು, ಒಂದು ಒಳ್ಳೆಯ ದೇಶವನ್ನು ಅದಕ್ಕೆ ಬುನಾದಿ ಹಾಕಿಕೊಡುತ್ತದೆ. ಅದರ ಜೊತೆಗೆ ಈಗಾಗಲೇ ನಾವು ತಿಳಿಸಿರುವಂತೆ ಮೃತ ಅಬ್ದುಲ್ ರಹಿಮಾನ್ ಎಸ್ಕೆಎಸ್ಎಫ್ನಲ್ಲಿ ಬಹಳಷ್ಟು ವರ್ಷ ಕಾರ್ಯಾಚರಿಸಿದಂತಹ ಒಬ್ಬ ಸಮಾಜ ಸೇವಕ. ಜೊತೆಗೆ ಅವರ ಸಹೋದರನ ಜೊತೆಗಿದ್ದಾರೆ. ಅವರು ಕೂಡ ರಾತ್ರಿ 10 ಗಂಟೆ ನಂತರ ಯಾವುದೇ ಎಮರ್ಜೆನ್ಸಿ ಬಂದರೆ ಅಲ್ಲಿಂದ ಆಟೋಗಳು ಸಿಗದಂತಹ ಸಂದರ್ಭ ಊರಿನಲ್ಲಿ. ಆದರೂ ಆ ಸಂದರ್ಭದಲ್ಲಿಯೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಹಿಂದೂ ಸಹೋದರ ಸಹೋದರಿಯರಿಗೆ ನೆರವಾಗಿ ಒಂದು 7-8 ಸಹೋದರಿಯರ ಡೆಲಿವರಿಯನ್ನು ಆ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ನೆರವಾಗಿ ಕರೆದುಕೊಂಡು ಹೋದಂತಹ ಉದಾಹರಣೆ ಅವರು ಮೊನ್ನೆ ಹೇಳಿದರು. ಅದೇ ಜೊತೆಗೆ ಅಬ್ದುಲ್ ರಹಿಮಾನ್ ಕೂಡ ಆ ದೀಪಕ್ನ ತಂದೆಗೂ ಕೂಡ ರಕ್ತ ಕೊಟ್ಟವರು, ರಕ್ತ ಕೊಡಿಸಿದವರು. ಇವರ ಸ್ಮರಣಾರ್ಥ ಇಷ್ಟೊಂದು ಸಮಾಜ ಸೇವೆ, ಎಲ್ಲ ಜಾತಿ ಧರ್ಮಗಳ ಸೀಮೆಗಳನ್ನು ದಾಟಿ ಮಾಡಿದಂತಹ ಅಬ್ದುಲ್ ರಹಿಮಾನ್ನ ಸ್ಮರಣಾರ್ಥ ಈ ರಕ್ತದಾನ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ. ಆದ್ದರಿಂದಲೇ ಎಲ್ಲರನ್ನೂ ಕೂಡ ಇದಕ್ಕೆ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಒಳ್ಳೆಯ ಸಂದೇಶ ಕೊಡುವಂತಹ ಉದ್ದೇಶದಿಂದಲೇ ಇದನ್ನು ನಡೆಸ್ತಾ ಇರುವಂಥದ್ದು. ಜಿಎಚ್ಎಂ ಫೌಂಡೇಶನ್ನ ಅಧ್ಯಕ್ಷರಾದ ಎಂಬಿ ಶಾಫಿ, ಪ್ರಧಾನ ಕಾರ್ಯದರ್ಶಿ ಸಜೀವುದ್ದೀನ್ ಎಂಎಸ್, ಗೌರವ ಸಲಹೆಗಾರ ಜಕರಿಯಾ ಫರ್ವೀಸ್, ಸದಸ್ಯ ಎಂಪಿ ನಾಸಿರ್, ಮೃತ ಅಬ್ದುಲ್ ರಹಮಾನ್ ಸಹೋದರ ಹನೀಫ್, ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಯೂನಿಟ್ ಅಧ್ಯಕ್ಷ ಮೊಹಮ್ಮದ್ ಶಬೀರ್, ಉಪಾಧ್ಯಕ್ಷ ರಿಯಾಜ್ ಎಕೆ, ಕೊಳತಮಜಲು ಮೊಹಿಯುದ್ದೀನ್ ಜುಮಾ ಮಸೀದಿಯ ಕಾರ್ಯದರ್ಶಿ ಸಮೀರ್ ಕೆಎಂ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.